ಮಂಗಳೂರಿನ ಪ್ರಖ್ಯಾತ ಶುದ್ಧ ನೀರು ವಿತರಣಾ ಸಂಸ್ಥೆಗಳ ಪೈಕಿ ಒಂದಾಗಿರುವ ಆಕ್ಸಿಬ್ಲೂನ 2019ನೇ ವರ್ಷದ ಕ್ಯಾಲೆಂಡರ್, ಏಜೆನ್ಸಿ ಡೈರಿ ಹಾಗೇನೆ ಆಫರ್ ಬ್ರೋಷರ್ ಬಿಡುಗಡೆಗೊಂಡಿತು. ಇದೇ ವೇಳೆ ಸಂಸ್ಥೆಯಲ್ಲಿ ಕಾರ್ಮಿಕರ ಸೇವೆಯನ್ನ ಗುರುತಿಸಿ ಗೌರವಿಸಲಾಯಿತು. ಕೊಡುಕೈದಾನಿ ಹಾಗೂ ಆಜಾದ್ ಗ್ರೂಪ್ನ ಚೇರ್ಮನ್ ಮನ್ಸೂರ್ ಹಾಜಿ ಅಹಮದ್ ಅವರ ಸಾರಥ್ಯದ ಪ್ರಖ್ಯಾತ ಶುದ್ಧ ನೀರು ವಿತರಣಾ ಸಂಸ್ಥೆಗಳಲ್ಲಿ ಒಂದಾಗಿರುವ ಆಕ್ಸಿಬ್ಲೂನ ಬ್ಲೂ ಮೂನ್ ಬಾಟ್ಲಿಂಗ್ ಕಂಪನಿಯಲ್ಲೇ 2019ನೇ ಸಾಲಿನ ಕ್ಯಾಲೆಂಡರ್, ಏಜೆನ್ಸಿ ಡೈರಿ ಹಾಗೂ ಆಫರ್ ಬ್ರೋಷರ್ ಅನ್ನ ಬಿಡುಗಡೆಗೊಳಿಸಲಾಯಿತು. ಮಂಗಳೂರಿನ ಹೊರವಲಯದ ಕೋಟೆಕಾರ್ನ ಕೆಸಿ ರೋಡ್ ಸಮೀಪದಲ್ಲಿರುವ ಆಕ್ಸಿಬ್ಲೂನಲ್ಲಿ ಪಾಲುದಾರರಾದ ಇಸ್ಮಾಯಿಲ್ ಅವರು ಬಿಡುಗಡೆಗೊಳಿಸಿದ್ರು. ಇದೇ ವೇಳೆ ಅತ್ಯುತ್ತಮ ಸಿಬ್ಬಂದಿ ಉದಯ್ ಕುಮಾರ್ ಹಾಗೂ ಒಂದು ದಿನವೂ ಗೈರು ಹಾಜರಾಗದೆ ಕರ್ತವ್ಯದಲ್ಲಿ ತೊಡಗಿಸಿಕೊಂಡ ಪಾರಿತೋಷ್ ಅವರಿಗೆ ನೆನಪಿನ ಕಾಣಿಕೆಯನ್ನ ನೀಡಿ ಗೌರವಿಸಲಾಯಿತು. ಈ ವೇಳೆ ಜನರಲ್ ಮ್ಯಾನೇಜರ್ ಅಬುಬಕರ್ ಕೈರಂಗಳ ಅವರು ಮಾತನಾಡಿ, ಸಂಸ್ಥೆ ಇನ್ನಷ್ಟು ಬೆಳೆಯುವ ನಿಟ್ಟಿನಲ್ಲಿ ಕಾರ್ಮಿಕರನ್ನ ಗೌರವಿಸುವ ಕೆಲಸ ಮಾಡಲಾಗುತ್ತಿದೆ. ಇನ್ನು ಹೊಸ ವರ್ಷದ ಕೊಡುಗೆಗಾಗಿ ವಿಶೇಷ ಆಫರ್ ನೀಡಲಾಗುತ್ತಿದೆ. ಈ ಕೊಡುಗೆ ಜನವರಿ 20ರ ತನಕ ನಡೆಯಲಿದೆ ಎಂದು ತಿಳಿಸಿದ್ರು. ಈ ಹೊಸ ವರ್ಷದ ಕೊಡುಗೆಯಾಗಿ ನಾವೊಂದು ನಮ್ಮ ಸಂಸ್ಥೆಯ ವತಿಯಿಂದ ಒಂದು ಕ್ಯಾಲೆಂಡರ್ ಬಿಡುಗಡೆ ಮಾಡ್ತಾ ಇದ್ದೇವೆ. ಅದೇ ರೀತಿ ನಮ್ಮ ವಿತರಕರಿಗೆ, ಏಜೆಂಟ್ದಾರರಿಗೆ ನಾವು ಒಂದು ಆಫರನ್ನು ನಾವು ಇಟ್ಕೊಂಡಿದ್ದೇವೆ. ಹೊಸ ವರ್ಷದ ಕೊಡುಗೆಯಾಗಿ ಈ 1 ಲೀಟರ್ನ ನೀರಿಗೆ 1 ಬಾಕ್ಸ್, 2 ಲೀಟರ್ ನೀರಿಗೆ 1 ಬಾಕ್ಸ್, ಅದೇ ರೀತಿ ಅರ್ಧ ಲೀಟರ್ನ 20 ಬಾಕ್ಸಿಗೆ ಒಂದು ಫ್ರೀಯಾಗಿ ನಾವು ಕೊಡ್ತಾ ಇದ್ದೇವೆ. ತನ್ನ ಸೇವೆಯನ್ನ ಗುರುತಿಸಿದ್ದಕ್ಕಾಗಿ ಉದಯ್ ಕುಮಾರ್ ಅವರು ಧನ್ಯವಾದ ಸಲ್ಲಿಸಿದ್ರು. ನನ್ನನ್ನೊಂದು ಉತ್ತಮ ಕಾರ್ಮಿಕ ಎಂದು ಗುರುತಿಸಿ ಬಹುಮಾನ ನೀಡಿದ್ದಕ್ಕೆ ಆಕ್ಸಿಬ್ಲೂ ತಂಡಕ್ಕೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಾನು ಇಲ್ಲಿ 4 ವರ್ಷದಿಂದ ದುಡಿತಾ ಇದ್ದೇನೆ. ಪ್ರಥಮವಾಗಿ ಇಲ್ಲಿ ಚಾಲಕನಾಗಿ ಸೇರಿದ್ದೆ. ತದನಂತರ ಮ್ಯಾನೇಜ್ಮೆಂಟ್ ಚೇಂಜ್ ಆಗಿ ಈಗ ಒಳಗಡೆ ಆರ್ಒದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಅಗತ್ಯ ಬಿದ್ದಲ್ಲಿ ಫಿಲ್ಲಿಂಗಿಗೆ ಹಾಗೂ ಹೊರಗೆ ಪ್ಯಾಕಿಂಗ್ ಸೆಕ್ಷನ್ ನನ್ನಿಂದ ಆದಷ್ಟು ಕೆಲಸ ಮಾಡ್ತಾ ಇದ್ದೇನೆ. ಈ ವೇಳೆ ಅಕೌಂಟ್ ಮ್ಯಾನೇಜರ್ ರೂಪೇಶ್, ಹಮೀದ್ ಅಲಿ, ಲ್ಯಾಬ್ ಟೆಕ್ನಿಷಿಯನ್ ಮಾಲತಿ ಸೇರಿದಂತೆ ಕಾರ್ಮಿಕರು ಉಪಸ್ಥಿತರಿದ್ದರು. ಖನಿಜಯುಕ್ತ ನೀರು ಹಾಕಿರುವ ಆಕ್ಸಿಬ್ಲೂನ ಬ್ಲೂ ಮೂನ್ ಬಾಟ್ಲಿಂಗ್ ಕಂಪನಿಯು ಕರ್ನಾಟಕ ಹಾಗೂ ಕೇರಳ ರಾಜ್ಯದಲ್ಲೂ ಪ್ರಖ್ಯಾತಿಯನ್ನ ಪಡೆದುಕೊಂಡಿದೆ. ಹೊಸ ವರ್ಷದ ಪ್ರಯುಕ್ತ 1 ಲೀಟರ್ನ 10 ಬಾಕ್ಸ್ ಖರೀದಿಸಿದ್ರೆ 1 ಬಾಕ್ಸ್ ಉಚಿತ, 2 ಲೀಟರಿನ 10 ಬಾಕ್ಸ್ ಖರೀದಿಸಿದ್ರೆ 1 ಬಾಕ್ಸ್ ಉಚಿತ, 500 ml ಲೀಟರ್ನ 20 ಬಾಕ್ಸ್ ಖರೀದಿಸಿದ್ರೆ 1 ಬಾಕ್ಸ್ ಉಚಿತ ನೀಡಲಾಗುತ್ತಿದೆ. ಈ ಕೊಡುಗೆ ಜನವರಿ 20ರ ತನಕ ನಡೆಯಲಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.